20 ವರ್ಷ ನಂತರ ನಾವು ಸಿಕ್ಕಿದ್ದೀವಿ. ಆದರೆ ನಮ್ಮ ನಡುವೆ ಈ ಮೊಬೈಲ್ ನೋಡು. ಹೌದಲ್ಲ, ವಾಟ್ಸಪ್ಪಲ್ಲಿ ನೂರಾರು ಫ್ರೆಂಡ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ಸಾವಿರಾರು ಲೈಕ್ಸ್ ಬರ್ತದೆ. ಆದರೆ ನನ್ನ ಮುಂದೆ ಇರುವ ನಿಮ್ಮ ಜೊತೆ ಮಾತಾಡಲಿಕ್ಕೆ ಈ ಫೋನ್ ಬಿಡ್ತಾ ಇಲ್ಲ. ಇವತ್ತಿನ ಮಕ್ಕಳು ಮಾತ್ರ ಅಲ್ಲ, ನಮ್ಮ ವಯಸ್ಸಿನವರು ಕೂಡ ಇದೇ ಮೊಬೈಲ್ ಮಾಯೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಲಿಕ್ಕೆ ಗಂಟೆಗಟ್ಟಲೆ ಟೈಮ್ ಇರ್ತದೆ, ಆದರೆ ಪಕ್ಕದಲ್ಲಿರುವ ನಮ್ಮವರ ಬಳಿ ಪ್ರೀತಿಯಿಂದ 4 ಮಾತನಾಡಲಿಕ್ಕೆ ನಮಗೆ ಯಾರಿಗೂ ಪುರ್ಸೊತ್ತಿಲ್ಲ. ಲೈಫ್ ತುಂಬಾ ಚಿಕ್ಕದು. ನಿಮ್ಮ ಮೊಬೈಲ್ ಫೋನ್ಗಳು ಸ್ವಲ್ಪ ದೂರ ಇಡಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕೈ ಹಿಡಿದು ಮಾತನಾಡಿ. ಆನ್ಲೈನ್ನಲ್ಲಿ ಕನೆಕ್ಟ್ ಆಗುವುದಕ್ಕಿಂತ ಮೊದಲು ಆಫ್ಲೈನ್ನಲ್ಲಿ ನಿಮ್ಮವರ ಜೊತೆ ಕನೆಕ್ಟ್ ಆಗಿ. ಸಂಬಂಧಗಳಿಗೆ ಸಮಯ ಕೊಡಿ.